ಅತಿ ವೇಗದಿಂದ ಬರುವ ವಾಹನಗಳು ಒಂದೆಡೆಯಾದ್ರೆ ರಸ್ತೆಯ ತಿರುವು ಬಳಿಯೇ ಅನಧಿಕೃತ ಮೀನು ಅಂಗಡಿ, ರಸ್ತೆ ಮೇಲೆ ಇಟ್ಟು ಮಾರಾಟ ಮಾಡ್ತಾ ಇರುವ ಹಣ್ಣು ಹಂಪಲುಗಳ ಅಂಗಡಿ, ಫಾಸ್ಟ್ ಫುಡ್ ಅಂಗಡಿಗಳು, ಜೋಳ ಮಾರಾಟಗಾರರ ದಂಡು ಇನ್ನೊಂದೆಡೆ. ಅಷ್ಟೇ ಅಲ್ಲದೆ ಈ ತಿರುವು ಬಳಿಯೇ ಸಾಲು ಸಾಲಾಗಿ ವಾಹನಗಳು ನಿಲುಗಡೆಯಾಗ್ತಾ ಇತ್ತು. ಇದರಿಂದಾಗಿ ಇದೇ ಭಾಗದಲ್ಲಿರುವ ಹಲವಾರು ಊರುಗಳಿಗೆ ತೆರಳುವ ಗ್ರಾಮಸ್ಥರು ಸಂಚರಿಸುವಂತಹ ರಸ್ತೆ ಕಾಣದಂತಾಗಿದೆ. ಇದೆಲ್ಲ ಇರೋದು ಬಿಸಿ ರೋಡ್ನ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದ ಬಳಿಯಿಂದಲೇ ಧರ್ಮಸ್ಥಳಕ್ಕೆ ತೆರಳುವ ರಾಷ್ಟ್ರೀಯ ಹೆದ್ದಾರಿಯ ಕೆಲವೇ ಮೀಟರ್ ಅಂತರದಲ್ಲಿ ಇರುವ ರಸ್ತೆಯಾಗಿತ್ತು. ಈ ರಸ್ತೆ ಕುಲಾಲಮಠ, ದೈಪಲ, ಮೊಡಂಕಾಪು ಊರುಗಳಿಗೆ ತೆರಳುವ ಮುಖ್ಯ ರಸ್ತೆಯಾಗಿತ್ತು. ಈ ಭಾಗದಲ್ಲಿ ವಾಸ್ತವ್ಯವಿರುವ ನೂರಾರು ಮನೆಗಳ ಜನರು ನಿತ್ಯ ನರಕ ಯಾತನೆ ಪಡ್ತಾ ಇದ್ದಾರೆ. ಈ ರಸ್ತೆಯ ಬಳಿಯಲ್ಲೇ ವಿಶಾಲವಾದ ಸ್ಥಳಾವಕಾಶ ಇದ್ದು ಇದರಲ್ಲಿ ಹೆಚ್ಚಿನ ಕಡೆ ಕೆಸುವಿನ ಗಿಡಗಳು ಬೆಳೆದಿವೆ. ಹೈ ವೋಲ್ಟೇಜ್ ಇರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೂಡ ಇದೆ. ಮುಖ್ಯ ವೃತ್ತದಿಂದ ಧರ್ಮಸ್ಥಳ ತೆರಳುವವರು ಹೆದ್ದಾರಿಯಾಗಿರುವುದರಿಂದ ಅತಿ ವೇಗದಲ್ಲಿ ಪ್ರಯಾಣಿಸುತ್ತಾರೆ. ಅಷ್ಟೇ ಅಲ್ಲ, ಧರ್ಮಸ್ಥಳ ಕಡೆಯಿಂದ ಬರುವಂತಹ ವಾಹನಗಳಿಗೂ ಒಂದೇ ರಸ್ತೆಯಾಗಿರುವುದರಿಂದ ಎರಡೂ ಕಡೆಯಿಂದಲೂ ಅತಿ ವೇಗದಿಂದಲೇ ಬರ್ತಾ ಇದ್ದು ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಮಸ್ತೆ, ನಾನು ನಾರಾಯಣ್ ಸಿ ಪೇರ್ನೆ. ನೋಡಿ, ಇಲ್ಲಿ ಇದು ನಾರಾಯಣಗುರು ವೃತ್ತ. ಇದರ ಈ ಕಡೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂಥ ರಸ್ತೆ, ಅದೇ ರೀತಿ ಆ ಕಡೆ ಬಂಟ್ವಾಳಕ್ಕೆ ಹೋಗುವಂಥ ರಸ್ತೆ. ಇದರ ಮಧ್ಯದಲ್ಲಿ ಈ ಕಾಮಾಜೆ, ಮೊಡಂಕಾಪು ಹಾಗೆ ದೈಪಲವನ್ನು ಸಂಪರ್ಕಿಸುವಂಥ ರಸ್ತೆ. ಈ ಮಧ್ಯೆ ಜನರಿಗೆ ಹೋಗುವಂಥವರಿಗೆ ತುಂಬ ಕಷ್ಟ ಆಗ್ತುಂಟು. ಯಾಕಂತ ಹೇಳಿದರೆ ಇದರ ಬದಿಯಲ್ಲಿ ದಟ್ಟವಾಗಿ ಬೆಳೆದಂಥ ಪೊದೆ ಇರ್ಬೋದು, ಅದೇ ರೀತಿ ಅದರ ಪಕ್ಕದಲ್ಲಿ ಮೀನು ಮಾರಾಟ, ಹಾಗೆ ಬೇರೆ ಬೇರೆ ಹಣ್ಣು ಹಂಪಲುಗಳನ್ನು ಮಾಡುವಂಥ ಒಂದು ವ್ಯಾಪಾರಸ್ಥರು, ಇವರಿಂದಾಗಿ ತುಂಬ ತೊಂದರೆ ಆಗ್ತುಂಟು. ಯಾಕಂತ ಹೇಳಿದರೆ ಅಲ್ಲಿಯೇ ಗಾಡಿಯನ್ನು ನಿಲ್ಲಿಸಿ ವ್ಯಾಪಾರವನ್ನು ಮಾಡುತ್ತಾರೆ. ಬಂದಂಥವರು ಅಲ್ಲಿ ಪಕ್ಕದಲ್ಲಿ ಗಾಡಿಯನ್ನು ನಿಲ್ಲಿಸ್ತಾರೆ. ಯಾವುದೇ ದ್ವಿಚಕ್ರ ಇರಬಹುದು ಅಥವಾ 4 ಚಕ್ರದ ವಾಹನಗಳನ್ನು ಅಲ್ಲಿಯೇ ನಿಲ್ಲಿಸಿದ್ದರಿಂದ ಇಲ್ಲಿ ಹೋಗೋದು ತುಂಬ ತೊಂದರೆ ಆಗ್ತುಂಟು. ಈ ದೈಪಲದಿಂದ ಮೇಲೆ ಹತ್ತುವ ಗಾಡಿಯವರೆಗೂ ಕೂಡ ಆ ಕಡೆಯಿಂದ ಬರುವಂಥ ಗಾಡಿ ಕಾಣುವುದಿಲ್ಲ. ಇದಕ್ಕೆ ಮುಂಚೆ ಕೂಡ ಅಲ್ಲಿ ಒಂದು ಆಕ್ಸಿಡೆಂಟ್ ಸಂಭವಿಸಿದೆ. ಆದ್ದರಿಂದ ಇದಕ್ಕೆ ಗಮನ ಹರಿಸಬೇಕು. ರಸ್ತೆಯಲ್ಲಿ ಬರುವಾಗ ಅಂಥ ಪಾದಾಚಾರಿಗಳು ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಅಲ್ಲಿ ದಾರಿ ಇಲ್ಲ, ಫುಟ್ಪಾತ್ ಆಗಲಿ ಯಾವುದಿಲ್ಲ. ಅದೇ ಫುಟ್ಪಾತನ್ನು ಈಗೆಲ್ಲ ಈ ವ್ಯಾಪಾರ ಮಾಡುವವರು ಆವರಿಸಿಕೊಂಡಿದ್ದಾರೆ. ಅಲ್ಲಿ ಬೇರೆ ಬೇರೆ ಅಂಗಡಿಗಳಾಗಿದೆ. ಆದ್ದರಿಂದ ಇದನ್ನೆಲ್ಲ ತೆರವುಗೊಳಿಸುವಂತ ಹೇಳುವುದಿಲ್ಲ, ಅವರಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಅದೇ ರೀತಿ ಈ ಒಂದು ಪೊದೆಗಳನ್ನೆಲ್ಲ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಕಡಿದು ಒಂದು ಉತ್ತಮ ರೀತಿಯಲ್ಲಿ ನಿರ್ವಹಿಸಿಕೊಟ್ಟರೆ. ಈ ಜಾಗದಲ್ಲಿ ನಮಗೆ ಕೆಳಗೆ ಬರುವಾಗ ಒಂದು ರೋಡಿನ ಸಮಸ್ಯೆ ಇದೆ. ಕಾಂಕ್ರೀಟ್ ಸ್ವಲ್ಪ ಆಗಿದೆ, ಆದರೆ ಅದಕ್ಕೆ ಒಂದು ಲೆವೆಲ್ ಸಿಸ್ಟಮ್ ಏನು ಮಾಡಲಿಲ್ಲ. 2 ವೀಲರ್ ಎಲ್ಲ ಇಳಿಸುವಾಗಿಲ್ಲ, ಮತ್ತು 4 ವೀಲರ್ ಬಾರಿ ಕಷ್ಟದಲ್ಲಿ ಹೇಗಾದರೂ ಹತ್ತದೆ. ಆದರೂ ಈಗ ತುಂಬ ಮನೆ ಉಂಟು ಇಲ್ಲಿ. ಮತ್ತೆ ಈ ದಾರಿಯಲ್ಲಿ ಒಂದು ಲೈಟಿನ ಸಮಸ್ಯೆ ಉಂಟು, ಸೀಟ್ ಲೈಟ್ ಇದ್ದು, ಅದಕ್ಕೆ ಕೂಡ ಮತ್ತೆ ಕಲರದ್ದು ಇದು ರೈಲ್ವೆ ಟ್ರ್ಯಾಕ್ ಆದ ಕಾರಣ ಅತಿ ಈಚೆ ಸೈಡಲ್ಲಿ ಓಡಾಡುವಾಗ ಇಲ್ಲ, ಲೈಟ್ ಇಲ್ಲದೆ. ಹೌದು, ಒಂದು CC ಕ್ಯಾಮರಾ ಸಹ ನಮಗೆ ಅಗತ್ಯವಾಗಿದೆ ಈ ಬೀಚ್ ರೋಡ್ನ ಕುಲಾಲಭವನ ವಾಲ್ನ ದಾರಿಯ